ಶೋಷಣೆ ದೌರ್ಜನ್ಯ ಮಾಡಿದ ಸಮಾಜದ ವಿರುದ್ಧ ಅಂಬೇಡ್ಕರ್ ಎಂದಿಗೂ ಪ್ರತಿಕಾರದಿಂದ ಸಿಡಿದು ನಿಂತವರಲ್ಲ. ಪ್ರತಿಯೊಬ್ಬರೂ ಸಹೋದರತ್ವದಿಂದ ಬದುಕಬೇಕು ಎಂದು ಕನಸು ಕಂಡವರು ಎಂದು ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ವೈ.ಡಿ. ರಾಜಣ್ಣ ಹೇಳಿದರು. ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿಯ ಸಹಯೋಗದೊಂದಿಗೆ ನಡೆದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 131ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸಿ ಚಳುವಳಿಯನ್ನು ಮಾಡಿದವರು. ಜಾಗೃತಿ ಮತ್ತು ಜ್ಞಾನದ ದೀಪವಾಗಿ ದೇಶದ ಅಭಿವೃದ್ಧಿಗೆ ದಾರಿಯಾದವರು. ಅಂತಹ ಮಹನೀಯರು ಕೇವಲ ಒಂದು ವರ್ಗಕ್ಕೆ ಸೀಮಿತವಲ್ಲ, ಅವರು ದೇಶದ ಆಸ್ತಿ ಎಂದರು. ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಚಿಕ್ಕವೀರನಾಯಕ ಮಾತನಾಡಿ, ಅಂಬೇಡ್ಕರ್ ಅವರ ಆದರ್ಶಗಳು ಸಾಮಾನ್ಯ ಜನರಿಗೆ, ರೈತಾಪಿ ವರ್ಗದವರಿಗೆ ತಲುಪುವುದಾದರೂ ಹೇಗೆ? ಕಾರ್ಯಕ್ರಮದಲ್ಲಿ ಕೇವಲ ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಮಾತ್ರ ಸೀಮಿತವಲ್ಲ. ಇನ್ನು ಮುಂದೆಯಾದರೂ ಅಧಿಕಾರಿಗಳು ಎಲ್ಲರ ಸಹಕಾರ ಪಡೆದು ಉತ್ತಮ ರೀತಿಯಲ್ಲಿ ಮಹನೀಯರ ಜಯಂತಿಗಳನ್ನು ಆಚರಿಸಬೇಕು ಎಂದರು. ರಾಜ್ಯಶಾಸ್ತ್ರದ ಉಪನ್ಯಾಸಕ ಮಹದೇವ ಸ್ವಾಮಿ ಮಾತನಾಡಿ, ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಎದುರಿಸಿದ ಕಷ್ಟಗಳು, ದಲಿತರ ಅಭಿವೃದ್ಧಿಗಾಗಿ ಪಟ್ಟ ಶ್ರಮ ಮತ್ತು ಹೋರಾಟಗಳು ಹಾಗೂ ಭಾರತಕ್ಕೆ ಅವರು ನೀಡಿದ ಕೊಡುಗೆಗಳ ಕುರಿತು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್, ಉಪಾಧ್ಯಕ್ಷ ವಿನಾಯಕ್ ಪ್ರಸಾದ್, ಸದಸ್ಯರಾದ ಚಲ್ವ ಕೃಷ್ಣ, ಶ್ರೀನಿವಾಸ್, ಎಸ್.ಎಲ್. ರಾಜಣ್ಣ, ಚೈತ್ರಸ್ವಾಮಿ, ಸಣ್ಣ ತಾಯಮ್ಮ, ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವಣ್ಣ, ಮುಖ್ಯಾಧಿಕಾರಿ ಬಿಜಿ ಸತೀಶ್, ಮುಖಂಡರಾದ ಶಂಭುಲಿಂಗನಾಯಕ, ಇಟ್ಲ ರಾಜಣ್ಣ, ಗ್ರಾಮೀಣ ಮಹೇಶ್, ಕೊತ್ತೇಗಾಲ ತಿಮ್ಮಯ್ಯ, ಕುರ್ನೆಗಾಲ ಬೆಟ್ಟಸ್ವಾಮಿ, ಭೋಗಪ್ಪ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಗೋಪಾಲಸ್ವಾಮಿ, ಸರಗೂರು ಕೃಷ್ಣ, ವೃತ್ತ ನಿರೀಕ್ಷಕ ಆನಂದ್, ಪಿಎಸ್ಐ ಶ್ರವಣದಾಸ್ ರೆಡ್ಡಿ, ಎಪಿಎಂಸಿ ಕಾರ್ಯದರ್ಶಿ ವಸಂತ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಮಸ್ವಾಮಿ ಮುಂತಾದವರು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಜೊತೆ ಇನ್ನೂ 4 ಜನನ ನಾನು ಬೆಳೆಸ್ಕೊಂಡು ಉದ್ಧಾರ ಮಾಡ್ಕೊಂಡು ಹೋಗಬೇಕು. ಅದು ಸಮಾಜದ ನೀತಿ ನಿಯಮ. ಅದನ್ನು ಆ ಕನಸನ್ನು ಕಂಡವರು ಬಾಬಾ ಸಾಹೇಬರು ಫ್ರಾನ್ಸು, ಇಂಗ್ಲೆಂಡು, ಜರ್ಮನಿ ಎಲ್ಲ ದೇಶಕ್ಕೂ ಭೇಟಿ ಕೊಡ್ತಾರೆ. ಅಲ್ಲಿ ಓದ್ತಾರೆ. ಸುಮಾರು 20ಕ್ಕೂ ಹೆಚ್ಚಿನ ಪದವಿಗಳನ್ನು ಪಡ್ಕೊಳ್ತಾರೆ. ಆರಾಮಾಗಿ ಅಲ್ಲಿ ದುಡಿಯೋದಾಗಿತ್ತು. ಭಾರತಕ್ಕೆ ಯಾಕೆ ಬರಬೇಕಾಗಿತ್ತು ಅವರು? ನೋಡಿ, ಭಾರತಕ್ಕೆ ಬರ್ತಾರೆ ಅವರು. ಯಾಕೆಂದರೆ ಎಲ್ಲ ಎಜುಕೇಷನ್ನ ಮುಗಿಸ್ಕೊಂಡು ಮತ್ತೆ ಭಾರತಕ್ಕೆ ಬಂದು ಜನರ ಸಂಕಷ್ಟಗಳನ್ನ ಪರಿಹರಿಸಬೇಕಲ್ಲ. ಯಾಕಂದರೆ ತಾವು ಬಾಲ್ಯದಲ್ಲಿ ಅನುಭವಿಸಿರ್ತಾರಲ್ಲ, ಅತ್ಯಂತ ನಿಕೃಷ್ಟ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಈ ಮನೋಭಾವವನ್ನು ಅವರು ಕಣ್ಣಾರೆ ಕಂಡಿರ್ತಾರೆ ಬಾಬಾ ಸಾಹೇಬ್. ಇದು ಹೋಗಬೇಕು, ಇದು ತೊಲಗಬೇಕು ಅಂತೇಳಿ ಭಾಳ ಅವಿರತವಾಗಿ ಹೋರಾಟವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಭಾರತಕ್ಕೆ ಮತ್ತೆ ಬರ್ತಾರೆ. ಬಂದು ಶ್ರೇಷ್ಠವಾದಂಥ, ಮುಂದೆ ಹೇಳ್ತೀನಿ ನಾನು, ಅತ್ಯಂತ ಶ್ರೇಷ್ಠ ಭಾರತದ ಮೊದಲ ಕಾನೂನು ಸಚಿವರಾಗಿ ಆಚೆಗೆ ಶೋಷಿತ ಸಮುದಾಯಗಳ ಏಳಿಗೆಗಾಗಿ ನಿರಂತರ ಚಳವಳಿಯ ಮೂಲಕ ಈ ಭಾರತವನ್ನು ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಭಾರತೀಯರಿಗೆ, ಬಹುಸಂಖ್ಯಾತರಿಗೆ ಅರಿವಿನ ಜ್ಯೋತಿಯಾಗಿ, ಜ್ಞಾನದ ಬೆಳಕಾಗಿ, ಜಾಗೃತಿಯ ದೀಪವಾಗಿ ಕಾಣ್ಕೊಳ್ತಾರೆ. ಬಹುಶಃ ಇವತ್ತು ನಾವು ಈ ಆಚರಣೆ ಮಾಡ್ತಕ್ಕಂಥ ಬಹಳ ಪ್ರಮುಖ ಉದ್ದೇಶ ನನಗನ್ಸುತ್ತೆ, ಅಂಬೇಡ್ಕರ್ ಅವರಂದ್ರೆ ಸೀಮಿತ ವಲಯದಲ್ಲಿ ಅರ್ಥೈಸೋದಲ್ಲ. ಅವರನ್ನ ದಲಿತ ನಾಯಕರು, ಮೀಸಲಾತಿಗೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಅವರ ಸೀಮಿತಗೊಳಿಸಂತಲ್ಲ. ಅವರೊಬ್ಬರು ಅಪ್ಪಟ ರಾಷ್ಟ್ರಪ್ರೇಮಿ, ರಾಷ್ಟ್ರಭಕ್ತರು. ಜೊತೆಗೆ ಈ ಸಮುದಾಯ, ಈ ಕೋಟ್ಯಾಂತರ ಜನಸಮುದಾಯ ಪಾತ್ರ ಏನಿದೆಯೋ ಇಲ್ಲಿ ಪ್ರತಿಯೊಬ್ಬರು ನನಗಾಗಲೇ ಹೇಳಿದಾಗೆ ಘನತೆಯಿಂದ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕಾನೂನುಗಳನ್ನ ರಚನೆಯನ್ನ ಮಾಡಿ ಅಭಿವೃದ್ಧಿ ಸ್ವಾತಂತ್ರ್ಯವನ್ನು ಕೊಟ್ಟು, ವಿಶೇಷವಾಗಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಶ್ರಮಿಕ ವರ್ಗಕ್ಕೆ ಹೆಚ್ಚು ಸವಲತ್ತನ್ನು ಕೊಡಬೇಕು, ಶಿಕ್ಷಣವನ್ನು ಕೊಡಬೇಕು, ಸಂಘಟಿತರಾಗಬೇಕು. ಅವರು ಕೂಡ ಎಲ್ಲರ ಹಾಗೆ ಮುಖ್ಯವಾಹಿನಿಯಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅಂದ್ರೆ ಬೇರೆ ಸಹಾಯ ಪಡೆದು ಇಂಥ ಮಹಾತ್ಮನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಜೋರ ಮಾಡಿ ನಾವೆಲ್ಲ ಸೇರ್ಕೊಂಡು ಮಾಡೋಣ. ಜನನೇ ಇಲ್ಲೇ ನಾವು ಒಂದೇ ನಮ್ಮ ಸರಗೂರು
ಅಭಿಮಾನಿಗಳವರೇ, ನೊಂದಂಥ ಜನ ಅವರೇ, SC/STಗಳು ಇವರು ಎಲ್ಲ ಎಷ್ಟು ಜನ ಇದ್ದಾರೆ, ಯಾಕೆ ಇದನ್ನು ತಾವು ದಯಮಾಡಿ ಮಾಡಬಾರ್ದು? ಅಧಿಕಾರ ವರ್ಗದವರು, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ತಾಲೂಕು ಆಡಳಿತ ಆಗಲಿ, ಇದನ್ನೆಲ್ಲ ಒಟ್ಟು ತಾವು ಮಾಡಬೇಕು. ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರನ್ನ ಮತ್ತು ಅವರ ಸರ್ವ ಸದಸ್ಯರನ್ನ ಕರೆದು ಮಾತಾಡಿ ಇಂಥ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಮಾಡಿ ದಯಮಾಡಿ. ಸಂವಿಧಾನ ಶಿಲ್ಪಿನ ಈ ದಿನನೇ ನೆನೆಸ್ಕೊಳ್ಳೋದ್ರೆ ಜನಗಳಿಗೆಲ್ಲ ಗೊತ್ತಾಗದೆ ಇದ್ರೆ ಯಾವಾಗ ಮಾಡ್ತೀರಿ ಅಂತ ನಾವೆಲ್ಲ ಪುಸ್ತಕ ತಗೊಂಡು ಓದೋಕ್ಕಾಗ್ದ? ಎಲ್ಲ ಓದ್ತಾರ, ನಾವೇ ಓದಲ್ಲ. ನಮ್ಮ ರೈತಾಪಿ ಜನಗಳು ಅವರಿವರೆಲ್ಲ ಅವರ ಒಂದು ಇದನ್ನು ಯಾವ ರೀತಿ ಇದು ಮಾಡ್ತಾರೆ? ದಯಮಾಡಿ ಈ ಕಾರ್ಯಕ್ರಮ ಬೇರೆ ಥರ ಆಗಬಾರ್ದು. ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಆ ಸಂವಿಧಾನ ಶಿಲ್ಪಿಯನ್ನು ನಾವು ನೆನೆಸ್ಕೋಬೇಕು. ಎಲ್ಲ ವಿಚಾರಗಳು ರಾಜಣ್ಣ ಅವರು ಹೇಳಿದ್ರು. ಅವರು ಒಬ್ಬ ಮಹಿಳೆ